ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ. ಬೈದಿನಂಚಿನ ಮಾತ ಬೆನ್ನರ್ನಾಗ್ಲಿಗೆ ಬಂದಂತ ಮುಖ್ಯ ಅತಿಥಿಯರಿಗೆ ಸ್ವಾಗತ ಸುಸ್ವಾಗತ. ಎನಿತ ಯೋಜಿ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಪುತ್ತೂರ್ದೋಜಿ ಪುಗಾರ್ಥದ ಮೇಕಪ್ ಆರ್ಟಿಸ್ಟ್ ಅಂಚನೆ ಇನ್ಫಿನಿಟಿ ಬ್ಯೂಟಿ ಹೇರ್ ಅಂಡ್ ಮೇಕಪ್ ಸಲೂನ್ ಏನಿತ ಉದ್ಘಾಟನಾ ಸಮಾರಂಭ ನೀವು ಮಾತೆಲ್ಲ ಸೇರಿದಂತ ನಾವೆಲ್ಲರೂ ಸೇರ್ಕೊಂಡಿದ್ರ ಬಂದಂತ ಎಲ್ಲ ಅತಿಥಿಯರಿಗೆ ಸ್ವಾಗತ ಸುಸ್ವಾಗತ. ಸೇರಿದಂಚಿನ ಮಾತ ಪಿನ್ನೆನ್ನಗಳು ಒಂಜಿ ಜೋರಾಯಿನ ಕೈ ತಾಟಿದ ಶಬ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒನ್ಸ್ಗೆ ಕಂಗ್ರಾಚುಲೇಷನ್ ಶ್ರುತಿ ಕೊಟ್ಟಿಯಾರ್ ಇದರ ಮಾಲಕರು. ಹಾಗೆಯೇ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮುಖ್ಯ ಅತಿಥಿ ಆಗಿರುವಂತ ನಮ್ಮ ಪುತ್ತೂರಿನ ಹೋಟೆಲ್ ಅಶ್ವಿನಿಯ ಮಾಲಕರು ಶ್ರೀಯುತ ಕರುಣಾಕರ್ ರೈ ಇದೆಲ್ಲ ಇವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸ್ವಾಗತ ಸುಸ್ವಾಗತ. ರಿಕ್ವೆಸ್ಟ್ ಶ್ರುತಿ ಕೊಟ್ಯಾನ್ ಇವರಿಗೆ ಹೂಗುಚ್ಚೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನೀಡಿ ಗೌರವಿಸಬೇಕು. ಬಂದಂತ ಎಲ್ಲ ಅತಿ ಚಪ್ಪಾಳೆ ನೀಡಿ ಗೌರವಿಸಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಮ್ಮ ಜೊತೆ ಇನ್ನೋರ್ವ ಮುಖ್ಯ ಅತಿಥಿ ಪುತ್ತೂರಿನ ಮುತ್ತು ಪಂಡಲ ತಪ್ಪ ಒಂದು ರಾಜಕೀಯ ಕ್ಷೇತ್ರ ಜಾತಿ ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ. ಈ ಊರಿನ ಅಭಿವೃದ್ಧಿ ಹಾಗೇನೆ ಜನರ ಮನಸ್ಸನ್ನು ಗೆದ್ದವರು ರಾಜಕೀಯ ಕ್ಷೇತ್ರದಲ್ಲಿ ಮಿಂಚುತ್ತಿರುವವರು ಶ್ರೀಯುತ ಅರುಣ್ ಪುತ್ತಿಲ್ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಅವರಿಗೆ ಕೂಡ ಹೂಗುಚ್ಚೆ ನೀಡಿ ಗೌರವಿಸಬೇಕು. ರಿಕ್ವೆಸ್ಟ್ ಕೃಪಾನ್ ಕೊಟ್ಯನ್ ಅವರು ಹೂಗುಚ್ಚೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಬರಲಿ ಜೋರಾದ ಕೈ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಮಹಿಳಾ ವಿದ್ಯೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದಂತ ಶ್ರೀಮತಿ ಗೌರಿ ಹೆಚ್ ಇವರಿಗೆ ಕೂಡ ಆದರದ ಸ್ವಾಗತ ಸುಸ್ವಾಗತ. ಇವರಿಗೆ ಕೂಡ ಹೂಗುಚ್ಚೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ರಿಕ್ವೆಸ್ಟ್ ಶ್ರುತಿ ಅವರು ಹೂಗುಚ್ಚೆ ನೀಡಿ ಗೌರವಿಸಬೇಕು. ಅವರು ಓಕೆ, ನಮ್ಮ ಜೊತೆ ಇನ್ನೋರ್ವ ಯಂಗ್ ಆರ್ಟಿಸ್ಟ್ ಧನ್ಯ ಪೂಜಾರಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಕೂಡ ಜೋರಾದ ಕೈ ಚಪ್ಪಳಿ ಕೇಳ್ಬರ್ಬೇಕು. ಇತ್ತೀಚೆಗೆ ಧರ್ಮ ಚಾವಡಿ ಎಂಬ ಸಿನಿಮಾ ನೋಡಿದ್ದೀರಾ, ಅದರ ಮೇನ್ ಲೀಡ್ ಕ್ಯಾರೆಕ್ಟರ್ ಅವರು. ಅವರಿಗೆ ಕೂಡ ಆದರದ ಸ್ವಾಗತ. ಇವರಿಗೆ ಕೂಡ ಹೂಗುಚ್ಚೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಹಿರಿಯವರ ಆಶೀರ್ವಾದ ಖಂಡಿತವಾಗ್ಲೂ ಮುಖ್ಯ. ಅದರಲ್ಲೂ ಕೂಡ ತಂದೆ ತಾಯಿ ಆಶೀರ್ವಾದ ಖಂಡಿತವಾಗ್ಲೂ ಬೇಕೇ ಬೇಕು. ನಮ್ಮ ಜೊತೆ ಇವತ್ತಿನ ಈ ಇನ್ಫಿನಿಟಿ ಮೇಕಪ್ ಸಲೂನ್ದ ಓನರ್ನ ಜನ್ಮ ನೀಡಿದಂಥ ತಂದೆ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹರೀಶ್ ಪೂಜಾರಿ ಅವರಿಗೆ ಕೃಪನ್ ಕೋಟ್ಯಾನ್ ಹಾಗೆಯೇ ಶ್ರುತಿ ಕೋಟ್ಯಾನ್ ಅವರು ಹೂಗುಚ್ಚೆ ನೀಡಿ ಗೌರವಿಸಬೇಕು. ಹಾಗೆಯೇ ತಾಯಿ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಉಮಾವತಿ ಮೇಡಮ್, ನಿಮಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಸದಾ ಇರಲಿ. ಈ ಒಂದು ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಿಮ್ಮ ಆಶೀರ್ವಾದ ಇರಲಿ. ಬಂದಂತೆ ಎಲ್ಲ ಅತಿಥಿಯರು ಬರಲಿ ಜೋರಾಗಿ. ಸಲ್ಮೇಲು ನಮ್ಮ ಈ ಕಾರ್ಯಕ್ರಮದ ಪ್ರಾರಂಭ ಮಾಡ್ಕೊಂಡಾಗ ಶುರುಕಾದ್ರೆ ಇಲ್ಲದ ದೇವರನ್ನ ನೆನೆದೊಂದು ಅಂಚನೆ ತುಳುನಾಡಿನ ಕಾಪುದಲ್ಲಿ ಬತ್ತೊಂದಿನ ದೈವ ದೇವರನ್ನ ಆಶೀರ್ವಾದ ನಟ್ಟೊಂದು ಅಂಚನೆ ಪುತ್ತೂರ್ದ ಮುತ್ತು ಬಂದ ನೆಗರ್ದು ಪೋಯಿನಂಚಿನ ಮಾಲಿಂಗೇಶ್ವರ ದೇವರನ್ನ ಪಾದಗಡ್ಡ ಬೂರೊಂದು ಅಂಚನೆ ಸೇರಿನಂಚಿನ ಮಾತ ಹಿರಿಯಕಲ್ನ ಆಶೀರ್ವಾದನ ಪಡೆಯೊಂದು ಕಾರ್ಯಕ್ರಮದ ಪ್ರಾರಂಭ ಮಾತ್ರ ಬಾರಿ ಒಂಜಿ ಪುರ್ಲದ ಮುಗಿತಲೆದು ಪನ್ಪಿನ ನಂಬಿಕೆ ವಿಶ್ವಾಸ ನಮ್ಮ ಒಂಜಿ ಹಿಂದೂ ಸಂಪ್ರದಾಯದ ಪ್ರಕಾರ ಕಾರ್ಯಕ್ರಮನ ಪ್ರಾರಂಭ ಮಲ್ಪನಾಗ ಶುರುಕಾದ ದೀಪನ ಪೊತ್ತಾದ ದೀಪನ ಪ್ರಜ್ವಲನ ಮತದ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ಪಗೆ ಅಂಚಾದ ಪುನಗ ವೇದಿಕೆದ ಮಿತ್ತುಪುನ ಮುಖ್ಯ ಅತಿಥಿ ನಕಲು ದುಂಬತದ ಆ ದೀಪನ ಪೊತ್ತಾದ ದೀಪನ ಅರ್ಲಾದ ಇನ್ನಿತ ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು ಬಂದ ಭಿನ್ನಾಯನ ಮತೊಂದಿಲ್ಲ. ಸೊ ರಿಕ್ವೆಸ್ಟಿಂಗ್ ಶ್ರೀಮತಿ ಗೌರಿ ಹೆಚ್ ಅಧ್ಯಕ್ಷರು ವೇದಿಕೆದ ದುಂಬತದ ಅಂಚನೆ ಮಾತಬ್ಬಿಂದ ನಕಲು ಜೊತೆ ಸೇರಿದು ಇಂಥ ಕಾರ್ಯಕ್ರಮಕ್ಕೆ ದೀಪನ ಬತ್ತದ ದೀಪನ ಅರ್ಲಾದಿನಿತ ಈ ಒಂಜಿ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ಕೊರಡು ಬಂದು ವಿನಾಯನ ಮತ್ತೊಂದಿಲ್ಲ. ಇನ್ಫಿನಿಟಿ ಬ್ಯೂಟಿ
ಅಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ದೀಪದ ಕೊಟ್ಟಾರು ದೀಪಗಳು ಅರ್ಲಾದು ಎನಿತ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಸೇವಿನ ಮಾತ ಮೇಲೆ ನಕಲು ಆಸನ ನೋಡೋದಕ್ಕೆ ನೋಡಿಲ್ಲ ಸೇವಿನ ಜಮಾದ ಬೆಲೆ ಜೋರಾಯಿ ನಾಲ್ಕೈದು ಶಬ್ದ ಕೊಡೋರ ಬೈದಿನ ಮಾತ ಹಿರಿಯ ಅಕ್ಲಿಗೂ ಬೆನ್ನೆರ ಅಕ್ಲಿಗೂ ತರತಕ್ಕ ಒಂದು ಸೊಲ್ಮೇನ ಸಂದಾಯ್ತ ಮತ್ತೊಂದಿಲ್ಲ ಒವ್ವೇ ಎಡೆಡ್ಡೆ ಕಾರ್ಯಕ್ರಮ ನಡಪಡು ನಾಡ ಮಾತೆರೆಗ್ಲ ಪೊರ್ಲು ತೋಜೋಡು ಬಂದ್ರಂಜಿ ಆಸೆ ಒಪ್ಪುಡು ಪುತ್ತೂರ್ದ ಈ ಒಂಜಿ ಜಿಲ್ಲೆಡೆ ಬರೀ ಒಂಜಿ ಪುಗಾರ್ತದ ಸರಿ ಸುಮಾರು 5 ವರ್ಷದ ಪ್ರಾರಂಭ ಆಯ್ನಂಚಿನ ಈ ಒಂಜಿ ಸಂಸ್ಥೆ ಇನ್ಫಿನಿಟಿ ಬ್ಯೂಟಿ ಕೇರ್ ಪನ್ ಒಂಜಿ ಸಂಸ್ಥೆ 5 ವರ್ಷ ಸಕ್ಸಸ್ಫುಲ್ ಆದ್ರೆ ನಾವು ಬೈದರು ಅಂಚನೆ ಅಡ್ವಾನ್ಸ್ ವೇಡ್ ಒಂಜಿ ಮೇಕಪ್ ಮಲ್ಪುಡು ಅಂಚಿನ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ನಮ್ಮ ಜಿಲ್ಲೆಡು ಮಾತ್ರ ಅದು ಬೇತೆ ಜಿಲ್ಲೆಡ್ಲ ಮನಸ್ಸಿಗೆ ನಂಚಿನ ಮೇಕಪ್ ಆರ್ಟಿಸ್ಟ್ ಶ್ರುತಿ ಕೋಟೆನರ್ನ ಈ ಒಂಜಿ ಸಂಸ್ಥೆಗೆ 5 ವರ್ಷ ಆಂಡ್ ಸೊ ವಿ ಆರ್ ಇಟ್ಸ್ ಅ ಗ್ರ್ಯಾಂಡ್ ಓಪನಿಂಗ್ ರೀಓಪನಿಂಗ್ ಆಫ್ ಇನ್ಫಿನಿಟಿ ಬ್ಯೂಟಿ ಕೇರ್ ಬೈದಿನಂಚಿನ ಮಾತ ಹಿರಿಯಕಲ ಆಶೀರ್ವಾದ ಪಡಿ ನಿಂತ ಮಲ್ಲ ಬಿನ್ನೆರಾಯನಂಚಿನ ಶ್ರೀಯುತ ಕರುಣಾಕರ್ ರೈ ಮಾತ ಬೇಲಿನ ಜವಾಬ್ದಾರಿನ ಬರೀಕದಿದ್ದೆ ಇನ್ನಿತ ಈ ಒಂಜಿ ಕಾರ್ಯಕ್ರಮಕ್ಕೆ ಆಶೀರ್ವಾದನ ಸಂದೇತ ಮಲ್ಪೇರ್ ಬೈದರು ಇರೆಗ್ಲ ಆಭಾರಿ ಆವಂದಿಲ್ಲ ಎಂತ ಈ ಒಂಜಿ ಈ ಕಾರ್ಯಕ್ರಮದ ಒಂಜಿ ರಡ್ಡು ಪಾತೆರನ ಇರೋ ಒಂಜಿ ಪೊರ್ಲದ ಪಾತೆರ ಇನ್ನಿತ ಈ ಒಂಜಿ ಕಾರ್ಯಕ್ರಮ ದಯವಂತದ ಒಂಜಿ ನಮ್ಮ ಇನ್ನಿತ ಈ ಕಾರ್ಯಕ್ರಮದ ನಮ್ಮ ಅಂಚಿನ ಮುಂದೆ ಮಾತಿನಿದ್ದಾಗ ನಮಸ್ಕಾರ ಮಾಡ್ತೀನಿ ಅಂಚಿನ ಇನ್ನಿತ ಈ ಒಂದು ಬ್ಯೂಟಿ ಪಾರ್ಲರ್ ಇನ್ಫಿನಿಟಿ ಇದ ಮಾಡಕ್ಕೆ ಅಂಚಿನ ಸ್ಥಿತಿ ಅದು ನಮ್ಮ ಒಂದು ಬಾರಿ ಕೇತಿದ್ದಾರೆ ಊರ್ದಾದು ಆದೆಗಳ ಒಂದು ಶುಭಾಶಯ ಇಲ್ಲೇ ಕೂಡ ಕಂಡೊಂದು ಅಂಜಲಿ ನೆಕ್ಕು ತುಂಬ 5 ವರ್ಷ ತುಂಬುಗಳ ಓಪನ್ ಆದಾಗ ಇಂಟರ್ವ್ಯೂ ಬರ್ತದೆ ಆಶೀರ್ವಾದ ಮಾಡ್ತದೆ ದೀಪ ಬೆಳಗದು ಆಶೀರ್ವಾದ ಮಾಡ್ತಿತ್ತ ಅಂಜಲಿ ಪ್ರೊಫೆಕ್ಟೆ 5 ವರ್ಷ ಕಲಿತು ಈತ ಇನ್ನು ಭಾರಿ ಶೋಕದ ಇನ್ಫಿನಿಟಿ ಒಂದು ಭಾರಿ ಪೊರ್ಲು ಮಂತಿದ್ದು ಈತ ಇಲ್ಲ ಜಾಗೇಡು ಈತ ಶೋಕ ಮಂತದ್ದು ಬಂದ ಭಾರಿ ಒಂದು ಖುಷಿತ ಸಂಗತಿ ಹಾಗಾಗಿ ನಾನು ಈ ಒಂದು ಇನ್ಫಿನಿಟಿ ಬ್ಯೂಟಿ ಪಾರ್ಲರ್ ಉತ್ತರೋತ್ತರ ಅಭಿವೃದ್ಧಿ ಆವಡು ಅಂಚೆನಿ ನಾಲ್ನ ಗ್ರಾಹಕರು ಜಾಸ್ತಿ ಬರ್ತದೆ ಅಂಚೆನಿ ಮೂಲ ಅಂಚ ಕೆಲವರ ಮದುವೆದ ಪ್ರತಿಯೊಂದು ಕಾರ್ಯಕ್ರಮ ಹೆಚ್ಚಿನ ಅದಕ್ಕೆ ತಿಕ್ಕಡು ಪಡೆದ ಆ ಮಾಲಿಂಗೇಶ್ವರ ದೇವರ ಕೈ ಮುಗಿಯುವುದು ಎಲ್ಲರಿಗೆ ಪಾತ್ರ ಹೋಗ್ತಾವೆ ನಮಸ್ಕಾರ ಸೊಲ್ಮೇನು ಕರುಣಾಕರ್ ಇನ್ನ 5 ವರ್ಷದ ತುಂಬುದ ಆಶೀರ್ವಾದ ಈ ಒಂಜಿ ಸಂಸ್ಥೆ ಈ ತೆತ್ತರಗ ಬೆಳೆಯರ ಸಾಧ್ಯ ಅಂದ್ರೆ ನನ್ನ ದುಂಬಲ್ಲ ನಿರ್ದುಂಬಲ್ಲ ಸಂಸ್ಥೆ ಬೆಳೆಯುವ ನಮ್ಮ ಊರು ಮಾತ್ರ ಈ ಊರು ಮಾತ್ರ ಬೇರೆ ಊರುಲ್ಲ ನನಾತ್ ಮಲ್ಲ ಆರ್ಟಿಸ್ಟ್ ನೋಟಗೂ ಜೊತೆ ಸೇರ್ದು ಕೆಲಸ ಮಾಡ್ಕೊಳ್ಳಿಕ್ಕೆ ಅವನಿಗೆಲ್ಲ ಆಶೀರ್ವಾದ ಇಂಚೆನ ಬಂದು ಕೊಡುವ ಸೋಮನ ಸಂದೇತ ಮಾತ್ರದಲ್ಲ ನನ್ನದು ಬಗ್ಗೆ ನಮ್ಮ ಶ್ರೀಯುತ ಅರುಣನ್ನ ದಯಮಾಡಿ ತುಂಬಿ 2 ಶುಭಾಶಯನ ಸಂದಾಯ ಮಾಡ್ಕೊಳ್ಳು. ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರುತಿ ಕೋಟ್ಯಾನವರ ನವೀಕರಣಗೊಂಡಿರ್ತಕ್ಕಂತಹ ಇನ್ಫಿನಿಟಿ ಬ್ಯೂಟಿ ಸೆಂಟರ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂತಹ ಗೌರಿ ಬನ್ನೂರವರೇ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಕರುಣಾಕರ್ ರೈ ಅವರೇ, ಕೃಷ್ಣವೇಣಿ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಧರ್ಮಚಾವಡಿ ಚಲನಚಿತ್ರದ ಮುಖಾಂತರ ಇವತ್ತು ಪುತ್ತೂರಿನ ಒಂದು ಒಳ್ಳೆಯ ಪ್ರತಿಭೆಯಾಗಿ ಮೂಡಿಬಂದು ಪುತ್ತೂರಿನ ಗರಿಯನ್ನ ಹೆಚ್ಚಿಸಿರ್ತಕ್ಕಂತಹ ಧನ್ಯ ಪೂಜಾರಿ ಅವರೇ, ಈ ಸಂಸ್ಥೆಯ ಮಾಲಕಿಯ ತಂದೆಯವರೇ, ತಾಯಿಯವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, 5 ವರ್ಷಗಳ ಹಿಂದೆ ಆರಂಭಗೊಂಡಿರ್ತಕ್ಕಂತಹ ಸಂಸ್ಥೆ ಜನರ ಜೊತೆಗೆ ಇದ್ದಿರ್ತಕ್ಕಂತಹ ಬಾಂಧವ್ಯದ ಪರಿಣಾಮ ಇವತ್ತು ಅತ್ಯಂತ ಎತ್ತರವಾಗಿ ಬೆಳೆದಿದೆ. ಇವತ್ತು 5ನೇ ವರ್ಷಕ್ಕೆ ಈ ಸಂಸ್ಥೆ ನವೀಕರಣಗೊಂಡು ಆಧುನಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳನ್ನು ತಮ್ಮ ಸಂಸ್ಥೆಯಿಂದ ಕೊಡತಕ್ಕಂತಹ ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಮುನ್ನುಡಿಯನ್ನು ಬರೆದಿದೆ. ಇವರ ಸಂಸ್ಥೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆಯ ಇನ್ನಷ್ಟು ಸಂಸ್ಥೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ಮಾಲಿಂಗೇಶ್ವರ ದೇವರು ಕರುಣಿಸಲಿ. ಈ ಸಂಸ್ಥೆ ಉತ್ತರೋತ್ತರ ಶ್ರೇಯಸ್ಸು
ಅಭಿವೃದ್ಧಿಯನ್ನು ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತೀವಿ. ಸಲ್ಮೇಲು ಅರುಣಣ್ಣ ಅವರಿಗೆ ಕೂಡ ಜೋರಾದ ಕೈ ಚಪ್ಪಾಳಿ ಕೇಳಿ ಬರಬೇಕು. ರಿಕ್ವೆಸ್ಟ್ ಮುಂದೆ ಶ್ರೀಮತಿ ಗೌರಿ ಹೆಚ್ ಇವರು ಕೂಡ ಮುಂದೆ ಬಂದು ನೀವು ಎರಡು ಶುಭ ನುಡಿಯನ್ನು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ಫಿನಿಟಿ ಬ್ಯೂಟಿ ಪಾರ್ಲರ್ನ ನವೀಕೃತಗೊಂಡು ಇವತ್ತು ಮತ್ತೊಮ್ಮೆ 4 ವರ್ಷಗಳ ನಂತರ ಮತ್ತೊಮ್ಮೆ ಭಗವಂತನ ಆರಾಧನೆಯೊಂದಿಗೆ ಈ ಒಂದು ಪಾರ್ಲರು ಸಮಾಜಕ್ಕೆ ಲೋಕಾರ್ಪಣೆಯಾಗಿದೆ. ಈ ಕಾರ್ಯಕ್ರಮದಲ್ಲಿರುವ ಹಿರಿಯರಾದ ಕರುಣಾಕರ್ರಿ ದಂಪತಿಗಳೇ, ಗೌರವಾನ್ವಿತರಾದ ಅರುಣಣ್ಣನವರೇ, ಶ್ರುತಿಯ ಕುಟುಂಬಸ್ಥರೇ, ಕಲಾವಿದೆ ಧನ್ಯ ಪೂಜಾರಿಯವರೇ, ನನ್ನ ಮಹಿಳಾ ಸೊಸೈಟಿಯ ಸಿಬ್ಬಂದಿ ವರ್ಗದವರೇ, ಇಲ್ಲಿ ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಈ ಮಹಿಳಾ ಸೊಸೈಟಿಯಲ್ಲಿ 4 ವರ್ಷಕ್ಕೆ ಮೊದಲು ಶ್ರುತಿಯವರು ಪಾರ್ಲರ್ ಮಾಡಿದಾಗ ನಾನೇ ಅಧ್ಯಕ್ಷರಾಗಿ ಬಂದು ಈ ಒಂದು ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೆ. ಬಹುಶಃ ಅದೃಷ್ಟವೋ ಏನೋ, ನನ್ನ ಅದೃಷ್ಟವೋ ಏನೋ, ಇವತ್ತು ಮತ್ತೊಮ್ಮೆ ಅಧ್ಯಕ್ಷರಾಗಿ ಶ್ರುತಿಯೊಟ್ಟಿಗೆ ನಾನು ಈ ಒಂದು ಬ್ಯೂಟಿ ಪಾರ್ಲರಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡದ್ದು ನನ್ನ ಅತ್ಯಂತ ಸಂತೋಷದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾನು ಹೆಚ್ಚಾಗಿ ಆಂತರಿಕ ಸೌಂದರ್ಯಕ್ಕೆ ಮಾರು ಹೋಗೋಳು. ಅದರೊಂದಿಗೆ ಈಗಿನ ಕಾಲದಲ್ಲಿ ಈ ಒಂದು ಬಾಹ್ಯ ಸೌಂದರ್ಯ ಅತ್ಯಗತ್ಯ. ಬಹಳ ಕಾಂಪಿಟೇಷನ್ ಇರುವ ಈ ಒಂದು ಫೀಲ್ಡಲ್ಲಿ ಪಾರ್ಲರ್ಗಳು ಅದೆಷ್ಟು ಹುಟ್ಟಿ ಬೆಳೀತಾ ಇದೆ. ಆದರೆ ಶ್ರುತಿಯ ಈ ಒಂದು ಇನ್ಫಿನಿಟಿ ಪಾರ್ಲರ್ ಬಹಳ ನಮ್ಮ ಒಂದು ಈ ಬಿಲ್ಡಿಂಗಲ್ಲಿ, ನಮ್ಮ ಸೊಸೈಟಿಯ ಮಹಿಳಾ ಸೊಸೈಟಿಯ ಬಿಲ್ಡಿಂಗಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಎಲ್ಲ ಸೊಸೈಟಿಯ ಸರ್ವ ಸದಸ್ಯರ ಪರವಾಗಿ ಮತ್ತೊಮ್ಮೆ ಶ್ರುತಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಸಂಸ್ಥೆ ಹೆಣ್ಣು ಮಕ್ಕಳಿಗೆ ಸ್ವಉದ್ಯೋಗದ ಮೂಲಕ ತರಬೇತಿ ನೀಡಿ ಹೆಣ್ಣು ಮಕ್ಕಳು ಅವರವರ ಕಾಲ ಮೇಲೆ ನಿಲ್ಲುವ ಹಾಗೆ ಶ್ರುತಿಯ ಪಾರ್ಲರ್ ಒಂದು ಇಡೀ ನಮ್ಮ ಪುತ್ತೂರಿಗೆ ಮಾದರಿಯಾಗಲಿ ಅಂತ ಹೇಳುತ್ತಾ, ನಂಬಿದ ದೇವರುಗಳು ಶ್ರುತಿಯ ಈ ಒಂದು ಬಿಸ್ನೆಸ್ಸಿಗೆ ದೇವರು ಅರಸಲಿ ಅಂತ ಹೇಳುತ್ತಾ, ನನಗೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನನ್ನ ಆಭಾರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ ಶ್ರೀಮತಿ ಗೌರಿ ಹೆಚ್ ಅವರೇ. ಸಲ್ಮೇಲು ನನ್ನ ತುಂಬ ಚಲನಚಿತ್ರ ನಟಿ ಧನ್ಯ ಪೂಜಾರಿ ತುಂಬಾದ 2 ಶುಭ ನುಡಿ ಪಾತ್ರ ಏನಂದ್ರು ಮಾತೆರೆಗ್ಲ ಇನ್ನು ಸೊನ್ನೆ ಸಾಧನೆ. ಶ್ರುತಿ ಅಕ್ಕ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಇನ್ಫಿನಿಟಿ ಬ್ಯೂಟಿ ಕೇರ್ ಇನ್ನು 5th ಇಯರ್ಗೆ ಗ್ರ್ಯಾಂಡ್ ರೀಓಪನಿಂಗ್ ಮಾಡ್ತಿದ್ದಾರೆ ಶ್ರುತಿ ಅಕ್ಕ. ರಿಯಲಿ ಪ್ರೌಡ್ ಆಫ್ ಯು ಬಿಕಾಸ್ 2-3 ಟೈಮ್ಸ್ ಏನನ್ನ ಗ್ಲಾಮ್ ಮಾಡ್ತಿದ್ದಾರೆ. ಸೊ ಐ ನೋ ಹರ್ ವರ್ಕ್, ಶಿ ಈಸ್ ಆಲ್ವೇಸ್ ಬೆಸ್ಟ್. ಸೊ ನನ್ನಾತು ಅವ್ರಿಗೆ ಮಸ್ತ್ ಸಕ್ಸಸ್ ತಿಕ್ಕಡು. ಐ ವಿಶ್ ನಥಿಂಗ್ ಬಟ್ ಸಕ್ಸಸ್ ಆ್ಯಂಡ್ ಲವ್ ಟು ಯು. ಥ್ಯಾಂಕ್ ಯು. ಬಂಗಾರದಂಚಿನ ಪಾತ್ರ ಸಲ್ಮೇಲು ಇರೆಗ್ಲ ಆ ಭಗವಂತನ ಆಶೀರ್ವಾದ ಉಪ್ಪಡು ನನ್ನದು ಬಗ್ಗೆ ಖಂಡಿತವಾದ್ಲ ಈ ಸಂಸ್ಥೆದ ಒಂಚಿ ಪಿಲ್ಲರ್ ಪಂಡಲ ದಪ್ಪ ಒಂದು ಶ್ರುತಿ ಕೋಟೆಯನ್ನು ಜೋರದ ಗೌರವದ ದಾಟಿದ ಹಿರಿಯಕ್ಕನ ಆಶೀರ್ವಾದ ಭಗವಂತನ ಆಶೀರ್ವಾದ ಅಂಡ ಛಲ ಬುಡಂದೆ ಪ್ರಯತ್ನ ಬರ್ತದೆ ಈ ತೆತ್ತರಗೆ ಬೆಳುವೊಂದು ಲೇರ್ ನನ್ನ ತೆತ್ತರಗೆ ಬೆಳುವ ನಂಡ ನಿಖಲ್ನ ಪ್ರೀತಿ ನಿಖಲ್ನ ಆಶೀರ್ವಾದ ಅದನ್ನ ಪ್ರಯತ್ನ ನನ್ನಾತ್ ಇಚ್ಛೆನೆ ಒಪ್ಪುಡು ನನ್ನದು ಬಗ್ಗೆ ಈ ಒಂಚಿ ವೇದಿಕೆಡು ಒಂಜಾತ್ ಎಡ್ಡೆ ಕೆಲಸ ಮಲ್ತದ್ದು ಬೆಂಬಲ ಕೊಡ್ತೀನಿ ಅಂಚಿನ ನಕ್ಲಿಗೆ ಸನ್ಮಾನ ಮಲ್ಪರಲ್ಲ ದಯಮಲ್ತದ್ದು ಶ್ರೀಮತಿ ಕೃಷ್ಣವೇಣಿ ಮೇಡಮ್ ದಯಮಲ್ತು ತುಂಬತ್ತು ಒಂಜೆರಡು ಪಾತ್ರ ನಮಸ್ಕಾರ. ಇನಿ ಮಹಿಳೆಯರಿಗೆ ಆಭರಣ ಎಷ್ಟು ಮುಖ್ಯವೋ ಸೌಂದರ್ಯವೂ ಅಷ್ಟೇ ಮುಖ್ಯ. ಈ ಸೌಂದರ್ಯಕ್ಕೋಸ್ಕರ ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿ ಇರುವಂಥ ಈ ಇನ್ಫಿನಿಟಿ ಬ್ಯೂಟಿ ಪಾರ್ಲರ್ ಮರುನವೀಕರಣಗೊಂಡು ನಮ್ಮನ್ನು ಎಲ್ಲರನ್ನು ಸ್ವಾಗತಿಸುತ್ತಿದೆ. ಎಲ್ಲರೂ ಇದಕ್ಕೆ ನಾವೆಲ್ಲ ಆಭಾರಿಗಳು. ನಾನು 5 ವರ್ಷದ ಹಿಂದೆನೂ ನಾವೇ ಉದ್ಘಾಟನೆಗೆ ಬಂದಿದ್ವಿ. ಈ ಸಾರಿಯೂ ನಾವೇ ಉದ್ಘಾಟನೆಗೆ ಬಂದಿರೋದು ನಮಗೆ ಮತ್ತಷ್ಟು ಹೆಮ್ಮೆ. ಅದು ಶ್ರುತಿ ನಾನು ಮತ್ತು ಶ್ರುತಿಯವರೆಲ್ಲ ಒಂದೇ ಊರಿನವರು. ಅವರಿಗೆ ಅವರು ನಂಬಿರುವಂಥ ಕೊರಗಜ್ಜ ಮತ್ತು ಶ್ರೀ ಮಾಳಿಂಗೇಶ್ವರ ದೇವರು ಇನ್ನಷ್ಟು ಉನ್ನತಿಯನ್ನು ಅಭಿವೃದ್ಧಿಯನ್ನು ಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಓನರ್ನೊಟ್ಟಿಗೂ ಕೈ ಜೋಡಿಸಾದ್ರೆ ಅದಲ್ಲ ದೇಶದ ಬೆನ್ನೆಲುಬು ರೈತರಾದ್ರೆ ಈ ಒಂದು ಇನ್ಫಿನಿಟಿ ಬ್ಯೂಟಿ ಕೇರ್ನ ಬೆನ್ನೆಲುಬು ಯಾರು ಅಂತ ಕೇಳಿದ್ರೆ ಇದರ ಸ್ಟಾಫ್ಗಳು. ಸೊ ಅವರಿಗೆ ಕೂಡ ಜೋರಾದ ಕೈ ಚಪ್ಪಾಳಿ ಕೇಳಬರಬೇಕು. ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಗೌರವಿಸಲಿಕ್ಕಿದ್ದೇವೆ. ಸೊ ರಿಕ್ವೆಸ್ಟ್ ಅಶ್ವಿನಿ, ಮೇಘಾ, ಶಿಲ್ಪಾ
ಚಿತ್ರ, ನಮ್ರತ, ಭವಿತಾ, ಸ್ವಾತಿ, ನಿಶಾ ಈ ಒಂದು ಸಂಸ್ಥೆಯ ಸ್ಟಾಫ್ಗಳು ಅವರಿಗೆ ಮತ್ತೊಮ್ಮೆ ನಿಮ್ಮ ಗೌರವದ ಚಪ್ಪಾಳೆ ಕೇಳಿ ಬರಲಿ. ವೇದಿಕೆ ಬೇಕು ಪುನಃ ಬೆನ್ನೇರ್ ನಕಲು ಶಾಲ್ ಪದ್ಯತದ ಅಂಚನೆ ಶ್ರುತಿ ಕೊಟ್ಟಿಯಲ್ಲ ಸೇರೋಡು ಶಾಲ್ ಪದ್ಯತದ ಅಕ್ಲಿಗೆ ಗೌರವದ ಮಾನಾದಿಗೆ ಮಲ್ಕೊಡು ಬಂದು ಭಿನ್ನ ಏನು ಮಲ್ತದಲ್ಲ. ರಿಕ್ವೆಸ್ಟಿಂಗ್ ಹರ್ಷಿನಿ ದಯವಾದ ದುಂಬರ್ಕೂರು. ರಿಕ್ವೆಸ್ಟ್ ಮೇಘ ಅವರು ಕೂಡ ದಯಮಾದ ತುಂಬರಡು ಅರೆಗೆಲ್ಲ ಶಾಲ್ ಪದ್ಧತಿದ ಗೌರವದ ಮಾನಾತಿಗೆ ಮಲ್ಪಡು ಬಂದು ಭಿನ್ನ ಏನು ಮಲ್ತದಲ್ಲ. ಮಿತ್ತ ಚವಡಿ ಪುನಃ ಬೇರೆ ಮಾಡ್ತದ. I request Chitra to come forward. Shilpa. I request Babita to come forward. Babita. I request Swati to come forward. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಸೋಲ್ಮೇಲು ಈ ಒಂಜಿ ಬ್ಯೂಟಿ ಕೇರ್ದ ಇನ್ಫಿನಿಟಿ ಬ್ಯೂಟಿ ಕೇರ್ದ ಸ್ಟಾಫ್ ನಕ್ಲೆ ಕೊಡೋರ ಜೋರಾದ ಕೈ ದಾಟಿ ಶಬ್ದಕ್ಕೆ ರಚನೆ 5ನೇ ವರ್ಷ ಇನಿ ಪ್ರಾರಂಭವಾಗುಂಡು. 6ನೇ ವರ್ಷ ಪ್ರಾರಂಭವಾಗುಂಡು. ಇದು ಬರುದ ಇಂಟೀರಿಯರ್ ಡಿಸೈನಿಂಗ್ ಮಲ್ಲಿನ ಸ್ವರ್ಣ ಪಸಬಳಿಕೆ ಸ್ವರ್ಣ ಇಂಟೀರಿಯರ್ ವರ್ಲ್ಡ್ ದ ಮಾಲಕಿ ನಮ್ಮ ಒಟ್ಟಿಗೆ ಒಳ್ಳೆಯದು ಅರ್ಧ ಮತ್ತು ದುಂಬರಡು ಅರೆಗ್ಲು ಒಂಜಿ ಜೋರಾಯಿನ ಕೈ ತಾಟಿದ ಶಬ್ದಕ್ಕೆ ಬರು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಇನ್ಫಿನಿಟಿ ಬ್ಯೂಟಿ ಕೇರ್ ಒಂಜಿ ಬ್ಯೂಟಿ ವರ್ಲ್ಡ್ ಪುನರ್ ಪೋಯಿನಂಚಿನ ಸಂಸ್ಥೆ ಅಂಡ ಇಂಟೀರಿಯರ್ ಡಿಸೈನ್ಡ್ ಪುತ್ತೂರ್ದನೆ ಒಂಜಿ ಸ್ವರ್ಣ ಪಸಬಳಿಕೆ ನೇತೃತ್ವ ನಡುಪುನ ಸ್ವರ್ಣ ಇಂಟೀರಿಯರ್ ವರ್ಲ್ಡ್ ಅರೆಗ್ಲ ನಿಗಲ ಆಶೀರ್ವಾದ ಭಗವಂತನ ಆಶೀರ್ವಾದ ನಮಿತ ಸದಾ ಇಪಡು. ಐ ರಿಕ್ವೆಸ್ಟ್ ಶ್ರುತಿ ಕೋಟೆ ನಂಚನೆ ಮಿತ್ತ ಚಾವಡಪ್ಪನ ಬಿನ್ನಿರ ಅರೆಗೆ ಶಾಲ್ ಪದೆದು ಒಂಜಿ ಗೌರವದ ಮಾನಾದಿಗೆ ಮಲ್ಕೊಡಿ. ಈ ಒಂಜಿ ಸಂಸ್ಥೆದ ಇಂಟೀರಿಯರ್ ವರ್ಕ್ ದ ಯೋಚನೆ ಆಯ್ತದ ಅದು ಮಾತ್ರ ಐಡಿಯಾಸ್ ಕೂಡ ಕೊಡ್ತೀನಿ. ದಟ್ ಈಸ್ ಸ್ವರ್ಣ ಪಸಬಳಿಕೆ ಅರೆಗೆ ಕೊಡೋರ ಜೋರಾದ ಕೈ ದಾಟಿ ಶಬ್ದಕ್ಕೆ ಬರಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಕಾರ್ಯಕ್ರಮ ನಮಗೆ ಬರ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಮಾತಾಡ್ತೇವೆ, 4 ಜನ ಹತ್ರ ಮಾತಾಡ್ತೇವೆ, ಮನೆಗೆ ತೆರಳ್ತೇವೆ. ಆದರೆ ಈ ಕಾರ್ಯಕ್ರಮದ ನೆನಪು ಸಂಪೂರ್ಣವಾಗಿ ಶಾಶ್ವತವಾಗಿ ಉಳಿಬೇಕಂತ ಹೇಳಿದ್ರೆ ಅದಕ್ಕೆ ಕಾರಣ ಛಾಯಾಗ್ರಾಹಕ ಮಿತ್ರರು, ದ ಫೋಟೋಗ್ರಾಫರ್ಸ್, ದ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್. ಹಾಗೆಯೇ ಈ ಒಂದು ಸಂಸ್ಥೆಗೆ ಬೆಂಬಲ ನೀಡಿದಂಥ ಛಾಯಾಗ್ರಾಹಕ ಮಿತ್ರರು ಅರುಣ್ ರೈ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧರ್ಮ ಚಾವಡಿ ಎಂಬ ಸಿನಿಮಾದ ಸಿನಿಮಾಟೋಗ್ರಾಫರ್ DOP ಕೂಡ ಅವರು ಫೋಟೋಗ್ರಾಫರ್ ಮಾತ್ರ ಅಲ್ಲ, ಈ ಒಂದು ಸಂಸ್ಥೆದ ಈ ಒಂದು ಇಷ್ಟು ಎತ್ತರಕ್ಕೆ ಬೆಳಿಬೇಕಂತ ಹೇಳಿದ್ರೆ ಅವರ ಕೂಡ ಐಡಿಯಾಸ್ ಕಾಂಟ್ರಿಬ್ಯೂಷನ್ ಖಂಡಿತವಾಗ್ಲೂ ಇದೆ. ಇದು ನಮ್ಮ ಪ್ರೀತಿಯ ಗೌರವದ ಮಾನಾದಿಗೆನ ಸ್ವೀಕಾರ ಮಾಡ್ಬೋದು. ಮಿತ್ತ ಚಾವಡದ ಪುನಃ ಭಿನ್ನ ನಕಲು ಅರುಣನ ಗೊಜ್ಜಿ ಗೌರವದ ಮಾನಾದಿಗೆ ಮಾಡ್ಬೋದು ಬಂದು ಭಿನ್ನ ಏನು ಮಾಡ್ತದಿಲ್ಲ. Sir, I request that. ತೇಜಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮಾಲಕರು ತೇಜ ಕುಮಾರ್, ನಿಮಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರಲಿ, ನಿಮ್ಮ ಕೂಡ ಸಹಕಾರ ಹೀಗೆ ಇರಲಿ ಅಂತ. ಹಾಗೆಯೇ ನಮ್ಮ ಇನ್ನೋರ್ವ ಛಾಯಾಗ್ರಾಹಕ ಮಿತ್ರರು ಪ್ರಗತ್ ಶೆಟ್ಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಸಲ್ಮೇಲು ನನ್ನ ತುಂಬಗ ನೆತ್ತ ಪಿಲ್ಲರಾಯ್ ನಚ್ಚಿನಾರು ಶ್ರುತಿ ಕೋಟೆ 2 ಪಾತೆ ಪಂದು ಭಿನ್ನಾಯ ಮಾತಲ್ಲ ಯಾನ್ ನಂಬಿನಂಚಿನ ಮಹಾಲಿಂಗೇಶ್ವರನ್ ಸ್ವಾಮಿ ಕೊರಗಜ್ಜನ್ ಮನಸಾರೆ ನೆನವರಿಕೆ ಮಂತೊಂದು ಈ ಕಾರ್ಯಕ್ರಮಗ್ ಬತ್ತದ ಆಶೀರ್ವಾದ ಮಂತಿನಂಚಿನ ಮಾತ ಗಣ್ಯರಿಗೆ ತಲೆ ತೆಗ್ಗಾದು ಒಂದಿಸ ಒಂದುಲ್ಲೆ ಈ ಪಾರ್ಲರ್ ನಾನು 4 ವರ್ಷಕ್ಕೆ ತುಂಬ ಸ್ಟಾರ್ಟ್ ಮಾಡ್ಪುನಾಗ ಯಾನ್ ಈತ್ ಮಲ್ಲ ಸ್ಟೇಜಿಗೆ ಬರ್ಪೇನ ಅತ್ತನ ಒಂಜಿ 4 ಜನನ ಬಗ್ಗೆ ಒಂಜಿ ಇನ್ಫಿನಿಟಿ ಪಾರ್ಲರ್ಗೆ ಪೋವೋಡು ಆ ರೆಡ್ಡೆ ವರ್ಕ್ ಮಂತೊಂದುಲ್ಲೆರ್ ಪನ್ಪುನ ಮಲ್ಪೆನ ಪನ್ಪುನ ಒಂಜಿ ಧೈರ್ಯ ಆತ ಇಂಕ್ ಇಜ್ಜಂಡ್ ಆಂಡ ಇತ್ತೆ ಯಾನು ಮಾತೇನೆಲ್ಲ ಆಶೀರ್ವಾದಡು ಮಾತೇನೆಲ್ಲ ಸಪೋರ್ಟಡ್ ಈತ್ ಮಲ್ಲ ಸ್ಟೇಜಿಗೆ ಎತ್ತದೆ ಅವು ಎಂಕ್ ಮಸ್ತ್ ಹೆಮ್ಮೆ ಉಂಡು ಯಾನು ದಾದನೆ ಆದಿಪ್ಪಡು ಎಂಚಿನೇ ಬೇಲೆ ಮಂತಿಪ್ಪಡು ಐಕ್ ಮಾತೇನೆಲ್ಲ ಸಪೋರ್ಟ್ ಇಜ್ಜನ ಸಾಧ್ಯನೇ ಇಜ್ಜಿ ಎನ್ನ ಫ್ಯಾಮಿಲಿ ಆವಡು ಎನ್ನ ಫ್ರೆಂಡ್ಸ್ ನಕ್ಲೆ ಆವಡು ಅತನ ಎನ್ನ ಸ್ಟಾಫ್ ನಕ್ಲೆ ಆವಡು ದಾದಾಂಡಲ ಬೇಜಾರಾಂಡಲ ಎಂಕುಲುಲ್ಲ ಇರ್ ದುಂಪೋಲೆ ಇರ್ ಕೆಲಸ ಮನ್ಪುಲೆ ಎಂಕ್ಲೀರ್ನೊಟ್ಟಿಗೆ ಯಾಪಲ ಉಲ್ಲ ಪಂದು ಎಂಕ್ ಸಪೋರ್ಟ್ ಮಂತದೇರು ಅಕ್ಲೆಗೆ ಯಾಪಲ ಅನ್ ಚಿರಡಿನಿ ಆದಿಪ್ಪೆ ಅಂಚನೆ ಇನಿ ಬತ್ತದು ಈ ಫಂಕ್ಷನ್ ಎಡ್ಡೆ ಮಂತು ಕೊರ್ನಂಚಿನ ಮಾತ ಗಣ್ಯರಿಗೆ ಯಾನ್ ಆಭಾರಿ ಆದುಪ್ಪೆ ಈ ಕಾರ್ಯಕ್ರಮಗ್ ಬತ್ತಿನಂಚಿನ ನ್ಯೂಸ್ ಚಾನಲ್ ದಕ್ಲಾದಿಪ್ಪು ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ಆ್ಯಂಕರ್ ಆದಿಪ್ಪು ಯಾನ್ ಒಂಜಿ ಕಾಲ್ ಮಂತನಾಗ ಇಂಚೆಂಚ ಒಂಜಿ ಕಾರ್ಯಕ್ರಮ ಉಂಡು ಬಲೆ ಪನ್ನಾಗ ದಾಲ ಒಂಜಿ ಎಂಕ್ ಪಾತೆರಂದ ಎಡ್ಡೆಡೆ ಆವು ಯಾನ್ ಬರ್ಪ ಬಂದು ಆನ್ ದ ಟೈಮ್ ಬತ್ತದು ಎಂಕ್ ಈ ಕಾರ್ಯಕ್ರಮಗ್ ಸಹಕಾರ ಕೊಡ್ತೇರು ಬತ್ತಿನಂಚಿನ ಮಾತೆ ಬಿನ್ನೆರೆಗ್ ಯಾನ್ ಈ ಮೂಲಕ ಥ್ಯಾಂಕ್ ಯು ಪನ್ನೋದಿಲ್ಲೆ ಥ್ಯಾಂಕ್ ಯು. ಶ್ರೀಮತಿ ಕೃಷ್ಣವೇಣಿ ರೈ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಮತಿ ಗೌರಿ ಎಚ್ ಇವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮ ಬರ್ತಿನಿಕ್ಕೆ ಸೊನ್ನೆ ಸಂದೇಹ ಹಾಗೆಯೇ ಶ್ರೀಯುತ ಅರುಣ್ ಕುಮಾರ್ ಪಟೇಲ್ ಇವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಲಿಚವರಾದ ಕೈ ಚಿಪ್ಪಾಳೆ. ಹಾಗೆಯೇ ಚಲನಚಿತ್ರ ನಟಿ ಧನ್ಯ ಪೂಜಾರಿ ಇವರಿಗೆ ಕೂಡ ಧನ್ಯವಾದಗಳು. ರಿಕ್ವೆಸ್ಟ್ ಶ್ರುತಿ ಅವರು ದ ಟೋಕನ್ ಆಫ್ ಲವ್, ಟೋಕನ್ ಆಫ್ ಮೊಮೆಂಟೋ ಬೈ ಇನ್ಫಿನಿಟಿ ಬ್ಯೂಟಿ ಕೇರ್ ಪುತ್ತೂರು. ಥ್ಯಾಂಕ್ ಯು ಸೋ ಮಚ್. ಅಂಚನೆ ಯೋಜಿ ಕಾರ್ಯಕ್ರಮ ಭಾಗಿಯಾಯಿನಂಚಿನ ಶ್ರೀಯುತ ಕರುಣಾಕರ್ ರೈ ದಂಪತಿನಗೂ ಶ್ರೀಮತಿ ಕೃಷ್ಣವೇಣಿ ಮೇಡಮ್. ಓಕೆ, ಐ ರಿಕ್ವೆಸ್ಟ್ ಶ್ರುತಿ ಕೋಟ್ಯನ್ ಮೇರೆ ಜನ್ಮ ಗುರುತಿನ ಪಪ್ಪಾಗಲ ಅಮ್ಮಾಗಲ ದ ಟೋಕನ್ ಆಫ್ ಲವ್, ಟೋಕನ್ ಆಫ್ ಅಪ್ರಿಸಿಯೇಷನ್ ನನ್ನಾತ್ ಮಲ್ಲ ಸಾಧನೆ ಮಾಡ್ಬಿಡು ದಂಡ ಪಪ್ಪಮ್ಮನ ಆಶೀರ್ವಾದ ಖಂಡಿತವಾಗ್ಲ ಮುಖ್ಯ ಉಂಡು. ಇದೆಲ್ಲ ಆಶೀರ್ವಾದ ಇಂಚಿನ ಮಾತ್ರ ಜೋರಾಯಿನ ಕೈ ಪಾಟಿಸೋದ ನಮ್ಮ ರಿಕ್ವೆಸ್ಟ್ ಶ್ರೀಯುತ ಕರುಣಾಕರ್ ರೈ ಶ್ರೀಮತಿ ಕೃಷ್ಣವೇಣಿ ರೈ ಅಂಚನೆ ಮಿತ್ತ ಚಾಡುಪುನ ಭಿನ್ನ ನಕಲು ಅಗಲೊಟ್ಟಿಗೆ ಜೊತೆಯಾದ ಕ್ಯಾಶ್ ಕೌಂಟರ್ನ ಉದ್ಘಾಟನೆ ಮಾಡ್ಬಿಟ್ಟು ಬಂದು ಹಂಚಿ ಪಾತ್ರೆಯನ್ನು ಕೊಡ್ತಾರೆ. ರಿಕ್ವೆಸ್ಟ್ ಶ್ರೀಯುತ ಕರುಣಾಕರ್ ರೈ ಶ್ರೀಮತಿ ಕೃಷ್ಣವೇಣಿ ರೈ ದಯಮತ್ತು ತುಂಬರಡು ಅಂಚನೆ ಜೊತೆ ಅವಳು ಮಾತೆಲ್ಲ ಸೇರಿದು ಆ ಕ್ಯಾಶ್ ಕೌಂಟರ್ನ ಉದ್ಘಾಟನೆ ಮಾಡ್ಕೊಂಡು ಶ್ರೀಯುತ ಕರುಣಾಕರ್ ರೈ ದಂಪತಿ ಅವರು ಅವರಿಗೆ ಬರಲಿ ಜೋರಾದ ಕೈ ಚಪ್ಪಾಳೆ. ನಿಮ್ಮ ಆಶೀರ್ವಾದದಿಂದ ಬರುವ ವರ್ಷ ಆ ಕ್ಯಾಶ್ ಕೌಂಟರ್ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು, ದೊಡ್ಡದಾಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೇರ್ಕೊಂಡು ಎಲ್ಲರಿಗೂ. ಹಾಗೆಯೇ ಇವತ್ತಿನ ಮೀಡಿಯಾ ಪಾರ್ಟ್ನರ್ ಆದಂತಹ ಸುದ್ದಿ ನ್ಯೂಸ್ ಈ ಪ್ರೋಗ್ರಾಮ್ ನಮಗೆ ಎಟ್ಟೆ ರೀತಿ ನಡಪಾದಿಕೊಂಡಂಚಿನ ಎನ್ನ ಆತ್ಮೀಯ ಮಿತ್ರೆ ಶ್ರೇಯ್ ಶೆಟ್ಟಿ ಬೆರೆಗ್ ಎಂತಿಲ್ಲ ಈ ಪಾರ್ಲರ್ದಲ್ಲಿ ಕೊಡು ಒಂಜಿ ಎಲ್ಲೆ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಆತು ದೂರದ್ದು ಯಾನು ನಿಜವಾದ್ಲ ಬಂದಾಗ ಲೇಟ್ ಆತು ನಾರು ಫೋನ್ ಬಂತದೆ ಯಾನ್ ತಿಂತಿಲ್ಲ ಇರೋಲ್ಲರಕ್ಕೆ ಏನು ನಿಂತಿರು ಆನ್ ಟೈಮ್ಗೆ ಬರ್ತದೆ. ಎಂಕ್ ಈ ಕಾರ್ಯಕ್ರಮನ ಎಡ್ಡೆಡೆ ನಡಪಾದಿಕೊಂಡಂಚಿನ ಶ್ರೇಯ್ ಶೆಟ್ಟಿ ಬೆರೆಗ್ ಎಂಕ್ಲ ಪರವಾದ ಒಂಜಿ ಎಲ್ಲಿಯ ಕಿರುಕಾಣಿಕೆ.
ಹಾಗೆ ಸೇರಿಕೊಂಡು ಎಲ್ಲರೂ ಮೆಜು ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶ್ರುತಿ ಕೋಟ್ಯನ್. ಪುತ್ತೂರಿನ ದರ್ಬೆಯಲ್ಲಿ ಕಳೆದ 4.5 ವರ್ಷಗಳಿಂದ ನಾನು ಇನ್ಫಿನಿಟಿ ಬ್ಯೂಟಿ ಕೇರ್ ಅಂತ ಹೇಳೋ ಒಂದು ಸಂಸ್ಥೆ ಮಾಡಿದ್ದೇನೆ. ಈ ರೆನೋವೇಷನ್ ಟೈಮಲ್ಲಿ ಗ್ರಾಹಕರಿಗೆ ಏನಾದರೂ ಒಂದು ಹೊಸತು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನೈಲ್ ಆರ್ಟ್ ಅಂತ ಹೇಳೋ ಒಂದು ಹೊಸ ಸೆಕ್ಷನನ್ನು ನಾನು ಕೂಡ ಇಟ್ಟಿದ್ದೇನೆ. ಹಾಗೆಯೇ ಗ್ರಾಹಕರಿಗೆ ಉತ್ತಮವಾದ ಸರ್ವಿಸ್ ಕೊಡಬೇಕು ಅಂತ ಹೇಳಿ ಉತ್ತಮವಾದ ಸ್ಟಾಫ್ಗಳನ್ನು ಕೂಡ, ಅಂದರೆ ವೆಲ್ ಟ್ರೈನ್ಡ್ ಸ್ಟಾಫ್ಗಳನ್ನು ಕೂಡ ಇದ್ದಾರೆ ಇಲ್ಲಿ. ಒಂದು ಸಲ ನೀವೆಲ್ಲರೂ ಈ ಪಾರ್ಲರ್ಗೆ ಭೇಟಿ ಕೊಟ್ಟು ನಿಮ್ಮ ಫೀಡ್ಬ್ಯಾಕನ್ನು ನನಗೆ ತಿಳಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ತಾ ಇದ್ದೇನೆ. ಹಾಗೆಯೇ ಮಹಿಳೆಯರಿಗೆ ಬೇಕಾದಂತಹ ರೆಂಟಲ್ ಜ್ಯುವೆಲರಿ ಅದು ಕೂಡ ಹೊಸ ಸೆಕ್ಷನನ್ನು ನಾನು ವಾಪಸ್ ಸ್ಟಾರ್ಟ್ ಮಾಡಿದ್ದೇನೆ. ನಿಮಗೆ ಮದುವೆಗೆ ಇನ್ನಿತರ ಸಮಾರಂಭಗಳಿಗೆ ಆಭರಣಗಳು ಇಲ್ಲಿ ರೆಂಟಲ್ ಜ್ಯುವೆಲರಿ ಸಿಗ್ತಾ ಇದೆ. ಇದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.